ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಜಿಗ್ಗಾಗಿ ಎಲ್ಲಿಗೆ ಹೊರಟದು ಅಂತ ಕೇಳ್ತಾ ಇದ್ದೀರಾ. ಜಿಗ್ಗಾದದೇನಿಲ್ಲ, ಆಫೀಸಿಂದ ಬಂದದಷ್ಟೇ. ಈಗ ಸದ್ಯಕ್ಕೆ ರೀಲ್ಸ್ ಮಾಡುವ ಅಂತ ಹೋಗ್ತಿದ್ದೇವೆ. ತಂಗಿಯಂದಿರೆಲ್ಲ ಇದ್ದಾರಲ್ವಾ, ಸೊ ಹಾಗೆ ರೀಲ್ಸ್ ಮಾಡುವ ಅಂತ ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ರೀಲ್ಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಮ್ಮ ಇಲ್ಲಿ ಲೊಕೇಶನ್ ಎಲ್ಲ ಚೆನ್ನಾಗುಂಟು. ಲಚ್ಚು ಕೂಡ ಬರ್ತಿದ್ದಾಳೆ ನೋಡಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ನನ್ನ ಜೊತೆ ಚಂಗು ಮಂಗುಗಳಿಬ್ಬರು ಕೂಡ ಇದ್ದಾರೆ. ಇಲ್ಲಿ ಹೋದ್ಲು, ಅವಳು ಅಡಗೆ ಕೂತ್ಕೊಳ್ಳೋದು ಅಂತ ಯಾವಾಗ ನೋಡಿದ್ರೆ ಸಹ ಮಂಗು. ಅವಳು ಚಂಗು, ಇವಳು ಮಂಗು. ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಮತ್ತೆ ರೀಲ್ಸ್ ಎಲ್ಲ ಮಾಡಿಕೊಂಡು, ಗೊತ್ತಿಲ್ಲ ರೀಲ್ಸ್ ಮನಸ್ಸಾದ್ರೆ ಮಾತ್ರ ಅಲ್ಲಿ ತನಕ ತಲುಪುವಾಗ ಬೇಡ ಅಂತ ಅನಿಸಿದ್ರೆ ವಾಪಸ್ ಈ ಕಡೆ ಬರ್ತೇವೆ. ನಮ್ಮ ಇಲ್ಲಿಗೆ ಹೋಗಿದ್ದಾರೆ. ಓಡಬೇಡಿ ಅಮ್ಮ, ಈ ಕಡೆ ಬಂದ್ರು ಅಮ್ಮ ಕೂಡ. ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ನಮ್ಮ ಮಗಳನ್ನ ಮೇಂಟೈನ್ ಮಾಡೋದು ಇಬ್ಬರು. ಅವಳಿಗೆ ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು ಎಲ್ಲ ಇವರೇ. ಆತಾ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಗಳನ್ನು. ನನಗೆ ಕೆಲಸ ಕಡಿಮೆ ಆಯಿತು. ನಾಳೆ ಹೋಗುದಂತೆ ಇಬ್ಬರು ಸಹ ಚಂಗು ಮಂಗುಗಳು. ನಾಳೆ ಹೋದ ನಂತರ ನನ್ನ ಮಗಳನ್ನು ಯಾರು ನೋಡಿಕೊಳ್ಳುದು? ಅವಳಿಗೆ ಸಹ ಬೋರ್ ಆಗ್ಬೋದು ಮಾತ್ರ, ಲಚ್ಚಿಗೆ ಸಹ. ಅವಳೊಬ್ಳು ಓಡ್ತಾಳೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿ. ಅವಳು ವಿಡಿಯೋಗೆ ಸ್ವಲ್ಪ ನರ್ವಸ್. ಅದಾ ಮತ್ತೆಂತ, ಇವತ್ತು ಬೇಗ ಬಂದೆ. ಆಫೀಸಲ್ಲಿ ಎಂತ ಕೆಲಸ ಇರಲಿಲ್ಲ, ಸೊ ಹಾಗಾಗಿ ಬೇಗ ಬಂದೆ. ಯಬ್ಬಾ, ಇದು ಮೊಬೈಲ್ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಾಯ್. ನೋಡಿ ಎಲ್ಲ ಇದ್ದಾರೆ. ನನ್ನ ತಂಗಿ, ಅತ್ತೆ ಮಗಳು, ಮತ್ತೆ ಅತ್ತಿಗೆ, ನನ್ನ ಮಗಳು, ಇನ್ನೊಂದು ಮಗಳು, ಭಾವನ ಮಗಳಿದ್ದಾಳೆ. ಸೊ ಇಷ್ಟು ಜನ ಇದ್ದೇವೆ. ಈಗ ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ಕೊಯ್ಲಿಕ್ಕೆ ಅಲ್ಲ, ಹೆಕ್ಲಿಕ್ಕೆ. ಮಾವಿನಕಾಯಿಗೆ ಸಣ್ಣ ಅತ್ತಿಗೆ ಮನೆಯಲ್ಲಿದ್ದಾರೆ, ಅವರು ಬಂದಿಲ್ಲ. ಸೊ ನಾವು ಹೋಗ್ತಾ ಇದ್ದೇವೆ. ನೀವು ಸಹ ಬನ್ನಿ, ಹೋಗುವ. ಮೊನ್ನೆ ಬ್ಲಾಗಲ್ಲಿ ನೋಡಿರ್ಬೋದು ನೀವು, ಮಾವಿನಕಾಯಿ ಹೆಕ್ಲಿಕ್ಕೆ ಬಂದಿತ್ತು ನಾವು. ಅದೇ ಪ್ಲೇಸಿಗೆ ಬಂದ್ವಿ. ಅಲ್ಲಿ ಕಾಣಿಸ್ತಾ ಉಂಟಲ್ಲ, ಅದು ಗುತ್ತಿನ ಮನೆ ಮಾಣಿ. ಇವತ್ತು ಮಂಗನವರಿಲ್ಲ, ಚಿನ್ನದ ಫ್ರೆಂಡ್ಸ್ ಇಲ್ಲ ಇವತ್ತು. ಧನ್ಯನ ಫ್ರೆಂಡ್ಸ್ ಬರ್ತಾರೇನು ಇವತ್ತು? ಮಾವಿನಕಾಯಿ ಹುಡುಕ್ತಾ ಇದ್ದೇವೆ. ಮರ ಉಂಟು ನೋಡಿ, ದೊಡ್ಡ ಮರ. ನನ್ನ ಕಣ್ಣಿಗೆ ಕಾಣುದು ಸಹ ಇಲ್ಲ, ನನಗೆ ಸಿಗುದು ಸಹ ಇಲ್ಲ. ಅವರಿಗೆಲ್ಲ ಸಿಕ್ಕಿ ಸಹ ಆಯ್ತು, ನನಗೊಂದು ಸಹ ಸಿಗ್ಲಿಲ್ಲ. ಒಂದಾದ್ರೂ ಸಿಕ್ಕದಿದ್ರೆ ಮರ್ಯಾದುಂಟಾ? ಎಲ್ಲಿ ಸಹ ಇಲ್ಲ ಗೈಸ್. ನಿಮ್ಗೆ ಕಾಣ್ತದ ಎಲ್ಲಿಯಾದ್ರೂ? ನನಗೆಲ್ಲ ಸಿಕ್ಕಿತ್ತು. ತಿಗಡ ಮಲ್ಲಿಗೆ ಕೊಯ್ಲಿಕ್ಕೆ ಬಂದೆ. ಕೊರಮ್ಮು ದಯತ್ತಿಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ. ಇದು ಕಟ್ ಮೂರು 4 ದಿವಸ ಅದು ಒಟ್ಟಿಗೆ ವಿಡಿಯೋ ಹಾಕೋದಾಯ್ತಾ. ಈಗ ಸದ್ಯಕ್ಕೆ ಹಸ್ಬೆಂಡ್ ಮನೆಗೆ ಬಂದಿದ್ದೇನೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗಿದ್ವಿ ಲಚ್ಚುನ ಮುಡಿ ಕೊಡಲಿಕ್ಕೆ. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಅದರ ವ್ಲಾಗ್ ಸಪ್ರೇಟಾಗಿ ಬರುತ್ತೆ. ಇದು ಮೊನ್ನೆದು ಸ್ವಲ್ಪ ವೀಡಿಯೋಸ್ ಇತ್ತು, ಅದರ ಜೊತೆಗೆ ಇದು ಆ್ಯಡ್ ಆಗ್ತಾ ಇದೆ. ಇವತ್ತು ಎಷ್ಟು ತಾರೀಕು ಗೊತ್ತಾ? May 17. ಈಗ ಸಮಯ 5 ಗಂಟೆ ಸಂಜೆ ಆಗಿದೆ. ಸೊ ಇನ್ನೂ 6 ಗಂಟೆಗೆ ಒಂದು ಹೋಸ್ಟ್ ಉಂಟು ಇಲ್ಲೇ ಕಲ್ಲಾರೆಯಲ್ಲಿ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಮನೆಗೆ ಹೋಗ್ತೇನೆ ಅಂತ ಹೇಳಿ ಹೋದ್ಲಾ. ನನ್ನ ಹಸ್ಬೆಂಡ್ ಬಿಡ್ಲಿಕ್ಕೆ ಹೋದ್ರು ಅವಳನ್ನು. ಬಿಡ್ಲಿಕ್ಕೆ ಹೋಗುವಾಗ ವಾಪಸ್ ಬಂದ್ಲು. ಲಚ್ಚು ನೆನಪಾಯ್ತಂತೆ ವಾಪಸ್. ನಿಮ್ಮ ಲಚ್ಚಿಗೆ ಬರುದಿಲ್ಲ.
ಎಂತ ಎದ್ದು ನಿಂತು ಮತ್ತೆ ಮಲಗಿ ಎದ್ದ ತಕ್ಷಣ ಕೇಳುದೆ ಅಮ್ಮು 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 ಅಮ್ಮು. ಇವತ್ತು ಅಲ್ಲಿ ಇದು ತಲೆಗೂದಲೆಲ್ಲ ತೆಗ್ದ್ರಲ್ಲ, ಆಗ ಸೆಲ್ಲ ಆದ ನಂತರ ಅಮ್ಮು ಅಮ್ಮು. ಅವಳಿಗೆ ಅಮ್ಮು ಇರಬೇಕು ನೋಡಿ, ಅವಳು ಇಟ್ಕೊಂಡು ಹೋಗ್ತಿದ್ದಾಳೆ ನೋಡಿ, ಅಮ್ಮು ಅಂತೆ ವಾಪಸ್. ಈಗ ಸದ್ಯಕ್ಕೆ ತೋಟದ ಕಡೆ ಬಂದ್ವಿ, ಸುಮ್ಮನೆ ಸ್ವಲ್ಪ ಗಾಳಿ ತಗೊಳ್ಳುವ ಅಂತ ಅಷ್ಟೇ. ಹಾಂ, ಅವು ಸುರೆ ತರಕಾರಿ ಎಲ್ಲ ಹಾಕಿದ್ದಾರೆ, ನೋಡ್ತೀರಾ ನೀವು? ಜಸ್ಟ್ ನೋಡಿ ಹಿಂದೆ ಕಾಣಿಸುತ್ತಾ, ದೊಂಪ ಎಲ್ಲ ಉಂಟು ನೋಡಿ ತರಕಾರಿ. ಈ ಕಡೆ ನರ್ಸರಿ ಬಾವಂದು, ಅಲ್ಲಿ ಕೂಡ ನಿಮಗೆ ನರ್ಸರಿಯಲ್ಲಿ ಬೇಕಾದಷ್ಟು ಎಂತ ಇದೆ ಅಂದರೆ ಮಾವಿನಕಾಯಿ ಇದಾಗಿರ್ಬೋದು, ಬಟರ್ ಫ್ರೂಟು, ತೆಂಗಿನದ್ದು, ತೆಂಗು ಮತ್ತು ಕಾಣಾಜೆ ಗಿಡ ತುಂಬ ಇದೆ, ಅಂಬಟೆ ಅದು ಇದು ಅಂತ, ಹಲಸಿನ ಗಿಡ, ಮೇಯ್ನಾಗಿ ಗಮ್ಲೆಸ್. ಸೊ ಇದೆಲ್ಲ ತುಂಬ ಇದೆ. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಹೇಳಿ, ಓಕೆನಾ? ಕಮೆಂಟ್ ಮಾಡಿ, ನಿಮಗೆ ನಂಬರ್ ಕಳಿಸ್ತೇನೆ ಬಾವಂದು. ಎಷ್ಟು 25 ರೂಪಾಯಿನ ಗಿಡಕ್ಕೆ ಅಷ್ಟೇ ಇದು ಗಮ್ಲೆಸ್ ಹಲಸಿನ ಹಣ್ಣಿನ ಗಿಡಕ್ಕೆ. ಹೋಲ್ಸೇಲ್ ಆದರೆ ಹೋಲ್ಸೇಲ್ ತೊಗೊಳ್ಬೋದು ನಿಮಗೆ. ಕೆಲವರು ಈ ಬಿಸ್ನೆಸ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ನೋಡಿ, ಏನಾದರೂ ನರ್ಸರಿ ಪ್ಲ್ಯಾನ್ ಆ ಥರ ಮಾಡೋದಾದರೆ ಇಲ್ಲಿ ಹೋಲ್ಸೇಲ್ಗೆ ನಿಮಗೆ ಕೊಡ್ತಾರೆ, ಬೇಕಾದರೆ ಕಮೆಂಟ್ ಮಾಡಿ, ಓಕೆನಾ? ಸದ್ಯಕ್ಕೀಗ ಮೊಬೈಲ್ ಹ್ಯಾಂಗ್ ಆಗ್ತುಂಟು. ಬಾಯ್. ತುಂಬ ಜನ ಕೇಳಿದ್ರಿ ವ್ಲಾಗ್ ಇಲ್ಲ ಅಂತ. ನಾನು ಒಂದು ದಿನ ವ್ಲಾಗ್ ಹಾಕೋದಿದ್ರು ಕೂಡ ಕೇಳ್ತೀರಿ. ಏನು ಗೊತ್ತಾ, ನಾನು ಹೇಳ್ತಾನೆ ಇದ್ದೇನೆ, ನನ್ನ ಮೊಬೈಲ್ ಸರಿ ಇಲ್ಲ. ಎಂತ ಮಾಡಿದರೂ ಕೂಡ ನನ್ನ ಹಸ್ಬೆಂಡ್ ಬೇಡ, ಈಗ ಮೊಬೈಲ್ ಬೇಡ ಅಂತೆಲ್ಲ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಮೊಬೈಲ್ಗೆ 2 ವರ್ಷ ಆದಷ್ಟೇ. ಅಯ್ಯೋ, ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮತ್ತು ಬೊಟ್ಟು ಹಾಕಲಿಲ್ಲ, ಕಿವಿದು ಹಾಕಲಿಲ್ಲ ಅಂತ ಹೇಳ್ಬೇಡಿ. ಬೊಟ್ಟು ಹೋಯ್ತು, ಲಚ್ಚು ತೆಗೆದ್ಲು. ಕಿವಿದ್ದು ಇನ್ನು ಹೋಸ್ಟು ಇದು ಧರ್ಮಸ್ಥಳಕ್ಕೆ ಹೋಗುವಾಗ ಆರ್ಟಿಫಿಷಿಯಲ್ ಹಾಕಿದ್ದೆ, ಸೊ ಹಾಗಾಗಿ ತೆಗೆದೆ. ಇನ್ನು ಹೋಸ್ಟಿಗೆ ಕೂಡ ಹೋಗ್ಲಿಕ್ಕೆ ಉಂಟು, ಅದಕ್ಕೆ ಕೂಡ ಜುಮ್ಕೆ ಏನಾದರೂ ಹಾಕಬೇಕು. ಸೊ ಹೋಸ್ಟಿಗೆ ಹೇಗೆ ಪ್ರಿಪೇರ್ ಆಗ್ತಾನೆ ಅಂತ ನೋಡುವ, ವೀಡಿಯೋ ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ. ಮತ್ತು ನಾನು ಅರ್ಜೆಂಟ್ ಯಾವಾಗಲೂ ಹೊರಡೋದು ನೋಡುವ, ಆದಷ್ಟು ಕವರ್ ಮಾಡ್ತೇನೆ. ಹೋಸ್ಟ್ ಇರುವಂಥದ್ದು ಕಲ್ಲಾರೆಯಲ್ಲಿ, ಅವರ ಹೆಸರು ಎಂತಪ್ಪ ಹೋಗಿ ಹೇಳ್ತೇನೆ ನಿಮಗೆ, ಆಯಿತಾ? ಬಾಯ್. ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಲಚ್ಚಿಗೆ ಮುಡಿ ಕೊಟ್ಟಾಗಿದೆ, ಅಂದರೆ ತಲೆ ಕೂದಲೆಲ್ಲ ತೆಗೆಸಿ ಆಗಿದೆ. ಅದರದ್ದು ವೀಡಿಯೋ ಸಪ್ರೇಟ್ ಹಾಕ್ತೇನೆ, ಆಯಿತಾ? ಇವತ್ತಿನ ವೀಡಿಯೋದಲ್ಲಿ ಹಾಕೋದಿಲ್ಲ, ಲಚ್ಚನ ತೋರಿಸೋದೆಲ್ಲ ಇವತ್ತು ನಾನು ನಿಮಗೆ ಅದರಲ್ಲೇ ಆ ವ್ಲಾಗಲ್ಲೇ ನೋಡಿ ಲಚ್ಚು ಹೇಗೆ ಕಾಣಿಸ್ತಾಳೆ ಅಂತ. ನನಗೆ ತಲೆ ಕೂದಲು ತೆಗೆಸಾಗ ಎಷ್ಟು ಬೇಜಾರಾಯಿತು ಗೊತ್ತಾ, ತುಂಬ ಬೇಜಾರಾಯಿತು. ಅಷ್ಟು ಕೂದಲಿತ್ತು, ಅದರಲ್ಲೂ ಉಂಟಲ್ಲ ಅವರು, ಅದು ನಾನೆಲ್ಲ ನಿಮಗೆ ಹೇಳ್ತೇನೆ ಯಾವ ರೀತಿಯಲ್ಲಿ ಮೋಸ ಎಲ್ಲ ಆಗ್ತದೆ ಅಂತ, ಅದೆಲ್ಲ ನಾನು ನಿಮಗೆ ವ್ಲಾಗಲ್ಲಿ ಹೇಳ್ತೇನೆ, ಆಯಿತಾ? ಮತ್ತು ಅವಳೊಂದಿಗೆ ಜುಟ್ಟು ಕಟ್ಟಿ ತಲೆ ಕೂದಲು ತೆಗೆಸಿದೆ, ಆಯಿತಾ? ಜುಟ್ಟು ಕಟ್ಟಿ ಯಾಕೆ ಗೊತ್ತಾ, ಅದನ್ನು ಮತ್ತೆ ಸೇಲ್ ಮಾಡೋದು, ಒಳ್ಳೆ ರೇಟಿಗೆ ಮಾರ್ತಾರೆ. ನಮ್ಮ ಹತ್ರ ಹೇಳೋದು ಎಂತ ಗೊತ್ತಾ, ಮುಡಿ ಕೊಟ್ಟು ಇಲ್ಲಿ ನದಿಗೆ ಹಾಕಬೇಕು ಅಂತ ನಿಜವಾಗಿ ರೂಲ್ಸ್ ಇರೋದಲ್ಲ, ಎಂತ ಹೇಳೋದು ಅದಕ್ಕೆ, ನಿಜವಾಗಿ ಕಲ್ಚರ್ ಇರುವಂಥದ್ದು ಎಂತ ತಲೆ ಕೂದಲು ತೆಗೆದು ನದಿಗೆ ಹಾಕಬೇಕು ಅಂತ ಇವರು ಸೇಲ್ ಮಾಡ್ತಾರೆ ಅಷ್ಟೇ. ತುಂಬ ಮಕ್ಕಳಿದ್ದಾರೆ ಇಲ್ಲಿ, ಎಲ್ಲ ಬರ್ತಿದ್ದಾರೆ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗಲ್ಲಿ ನೋಡಿ ಲಚ್ಚುನ ವಿಡಿಯೋ ಹಾಕ್ತೇನೆ, ಲಚ್ಚಿಗೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನಾಳಿನ ವ್ಲಾಗ್ ನೋಡಿ ಕಮೆಂಟ್ ಮಾಡಿ, ಓಕೆನಾ? ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.